ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ನಾಗರಿಕರಿಗೆ ವಿಶೇಷವಾಗಿ 7 ಮನವಿಗಳನ್ನು ಮಾಡಿದ ಬಗ್ಗೆ ಕಾಂಗ್ರೆಸ್ ಪಕ್ಷದವರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಚರ್ಚೆಗಳು ನಡೆಯುತ್ತಿವೆ. ಈ ಬಗ್ಗೆ ಕಾಂಗ್ರೆಸ್ ನಾಯಕರು ಟೀಕಿಸುತ್ತಿರುವ ಬಗ್ಗೆ ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕ ವೇದವ್ಯಾಸ್ ಕಾಮತ್ ಪ್ರತಿಕ್ರಿಯೆ ನೀಡಿದ್ದಾರೆ. ಪ್ರಧಾನಿ ಮೋದಿ ಏನೇ ಹೇಳಿದರೂ ಅದರಲ್ಲಿ ತಪ್ಪು ಹುಡುಕುವುದು ಕಾಂಗ್ರೆಸ್ಸಿಗರ ಜಾಯಮಾನ. ಜನರನ್ನು ತಪ್ಪು ದಾರಿಗೆಳೆಯುವುದು ತಮ್ಮ ಜನ್ಮಸಿದ್ಧ ಹಕ್ಕು ಎಂಬಂತೆ ಕಾಂಗ್ರೆಸ್ ವರ್ತಿಸುತ್ತಿದೆ. ದೇಶದ ಆರ್ಥಿಕ ಸ್ಥಿತಿ ಈಗ ಉತ್ತಮವಾಗಿದೆ. ಆದರೆ ಮುಂದಾಲೋಚನೆಯನ್ನು ಇಟ್ಟುಕೊಂಡ ಪ್ರಧಾನಿ ಮೋದಿ ಕೆಲವು ವಿಚಾರಗಳನ್ನು ಸಲಹೆ ರೂಪದಲ್ಲಿ ನೀಡಿದ್ದಾರೆ. ಕಾಂಗ್ರೆಸ್ ಪಕ್ಷ ದೇಶವನ್ನು 60 ವರ್ಷಗಳ ಕಾಲ ಆಳಿದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಪ್ರಧಾನಿಗಳಾದವರು ಕೂಡ ಚಿನ್ನ, ಪೆಟ್ರೋಲ್, ತಿನ್ನುವ ಆಹಾರ ಇತ್ಯಾದಿಗಳ ಬಗ್ಗೆ ಅನೇಕ ಸಲಹೆಗಳನ್ನು ನೀಡಿದ್ದರು. ಈ ಬಗ್ಗೆ ದಾಖಲೆಗಳನ್ನು ತಾನು ನೀಡಬಲ್ಲೆ. ಹಾಗಿರುವಾಗ ಕಾಂಗ್ರೆಸ್ನವರು ಹೇಳಿದ್ರೆ ಸರಿ, ಮೋದಿ ಹೇಳಿದ್ರೆ ತಪ್ಪು ಎಂದು ಬಿಂಬಿಸುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದ ಶಾಸಕ ವೇದವ್ಯಾಸ್ ಕಾಮತ್ ಕಾಂಗ್ರೆಸ್ನವರಷ್ಟು ಶತಮೂರ್ಖರು ಈ ಜಗತ್ತಿನಲ್ಲಿಯೇ ಇಲ್ಲ ಎಂದು ತಿಳಿಸಿದರು. ಈ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಭಾರತದ ನಾಗರಿಕರಿಗೆ ಒಂದು ವಿಶೇಷವಾದಂಥ 7 ಮನವಿಯನ್ನು ಮಾಡಿದ್ದಾರೆ. ಈ 7 ಮನವಿಯಲ್ಲಿ ಬಹಳಷ್ಟು ರೀತಿಯ ಚರ್ಚೆಗಳು ಕಾಂಗ್ರೆಸ್ ಪಕ್ಷದಲ್ಲಿ ಸಾರ್ವಜನಿಕರಲ್ಲಿ ಬರ್ತಾ ಇದೆ. ಕಾಂಗ್ರೆಸ್ ಪಕ್ಷದ ಜಾಯಮಾನವೇ ಮೋದಿಯವರು ಹೇಳಿದ್ದನ್ನು ಅದರಲ್ಲಿ ತಪ್ಪು ಹುಡುಕುವಂಥ ಪ್ರಯತ್ನಗಳು ಮಾಡಿ ಜನರನ್ನು ತಪ್ಪು ಹಾದಿಗೆ ಎಳೆಯುವಂಥದ್ದು ಕಾಂಗ್ರೆಸ್ನ ಜನ್ಮಸಿದ್ಧ ಹಕ್ಕು. ನಾನು ಒಂದು ಮಾತನ್ನು ಇವತ್ತು ಹೇಳ್ತೇನೆ. ಮೋದಿಯವರು ಹೇಳಿದ್ದೇನು? ಇವತ್ತು ಎಲ್ಲೋ ಒಂದು ಕಡೆ ಬಂಗಾರದ ಬೆಲೆ ಜಾಸ್ತಿ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಎಲ್ಲರೂ ಬಂಗಾರದ ಮೇಲೆ ಹಣವನ್ನು ಹಾಕಿ ಆರ್ಟಿಫಿಷಿಯಲ್ ಸ್ಕ್ಯಾರ್ಸಿಟಿ ಬರದ ರೀತಿಯಲ್ಲಿ ಅದರಿಂದ ಬಂಗಾರದ ಬೆಲೆ ಜಾಸ್ತಿ ಆದಷ್ಟು ಭಾರತಕ್ಕೆ ಆಂತರಿಕವಾಗಿ ಹೊಡೆತ ಬೀಳುತ್ತೆ. ವಿದೇಶದಲ್ಲಿ ಭಾರತದ ವ್ಯವಸ್ಥೆಗೆ ಆರ್ಥಿಕವಾಗಿ ಶಕ್ತಿಯ ಕುಂದುವಿಕೆ ಆಗುತ್ತೆ ಅಂತ ಹೇಳುವಂಥದ್ದು ಅವರ ತಾತ್ಪರ್ಯ. ಈಗ ಎಲ್ಲೋ ಒಂದು ಕಡೆ ಮನೆಯಲ್ಲಿ ಮದುವೆ ಇದ್ದಾಗ ಅವರು ಬಂಗಾರವನ್ನು ಮಾಡಲೇಬೇಕು. ಆದರೆ ಆದಷ್ಟು ಜನರು ಬಂಗಾರವನ್ನು ಪರ್ಚೇಸ್ ಮಾಡಿ ತೆಗೆದು ಒಳಗಡೆ ಇಡೋದು, ಅಗತ್ಯ ಇಲ್ಲದೆ ಬಂಗಾರವನ್ನು ತೆಗೆದುಕೊಳ್ಳುವಂಥದ್ದು, ಹೀಗೆ ಮಾಡಿದಾಗ ಬೇಡಿಕೆಗಳು ಹೆಚ್ಚಾದಾಗ ಆರ್ಥಿಕ ವ್ಯವಸ್ಥೆಗೆ ಭಾರತಕ್ಕೆ ಕೊರತೆ ಬೀಳುತ್ತೆ ಅಂತ ಹೇಳುವಂಥದ್ದು ಅವರ ಉಲ್ಲೇಖ. ಇವತ್ತು ನಾನು ಒಂದು ಪ್ರಶ್ನೆಯನ್ನು ಮಾಡ್ತೇನೆ. ಈ ದೇಶವನ್ನು ಆಡಳಿತದಿಂದ 60ಕ್ಕೂ ಹೆಚ್ಚು ವರ್ಷ ಆಡಳಿತ ಮಾಡಿದ್ದು ಕಾಂಗ್ರೆಸ್ನವರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಂದ ಹಿಡಿದು ಕಟ್ಟ ಕಡೆಯ ಮನಮೋಹನ್ ಸಿಂಗ್ ತನಕ ಕಾಂಗ್ರೆಸ್ನ ಪ್ರಧಾನಮಂತ್ರಿಗಳೆಲ್ಲ ಏನು ಹೇಳಿದ್ದಾರೆ? ದಿವಸಕ್ಕೆ ಒಂದೇ ಒಂದು ಊಟ ಮಾಡಿ, ಒಂದು ಒಪ್ಪತ್ತಿನ ಊಟ ಮಾಡಿ ಭಾರತಕ್ಕಾಗಿ ಹೇಳಿದಂಥ ವ್ಯಕ್ತಿಗಳು ಯಾರು? ಮಾಜಿ ಪ್ರಧಾನಿಗಳಾದಂಥ ಇಂದಿರಾ ಗಾಂಧಿಯವರು ಬಂಗಾರವನ್ನು ಪರ್ಚೇಸ್ ಮಾಡಬೇಡಿ, ಭಾರತದ ಆಂತರಿಕ ಆರ್ಥಿಕ ಶಕ್ತಿಗಳು ಕುಗ್ಗಿ ಹೋಗುತ್ತೆ, ಪರ್ಚೇಸ್ ಮಾಡಬೇಡಿ, ಖರೀದಿ ಮಾಡಬೇಡಿ ಅಂತೇಳಿ ಇಂದಿರಾ ಗಾಂಧಿಯವರು ಹೇಳಿಕೆ ಕೊಟ್ಟಿದ್ದಾರೆ. ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಏರಿಕೆ ಆದಾಗ ವೀರಪ್ಪ ಮೊಯ್ಲಿ ಅವರಿಂದ ಹಿಡಿದು ಆಸ್ಕರ್ ಫೆರ್ನಾಂಡಿಸ್ನಿಂದ ಹಿಡಿದು ಗುಲಾಂ ನಬಿ ಆಜಾದ್ನಿಂದ ಹಿಡಿದು ಎಲ್ಲ ಕಾಂಗ್ರೆಸ್ನ ನಾಯಕರುಗಳು ಸಾರಿಗೆ ವಾಹನಗಳನ್ನು ಉಪಯೋಗಿಸಿ ತಮ್ಮ ಸ್ವಂತ ವಾಹನಗಳನ್ನು ಉಪಯೋಗಿಸಬೇಡಿ ಅಂತ ಹೇಳುವಂಥದ್ದು ಹೇಳಿಕೆ ಕೊಟ್ಟಿಲ್ವಾ? ಅವರು ಹೇಳಿದ್ದು ಕಾಂಗ್ರೆಸ್ನ ನಾಯಕರು ಅವತ್ತು ಹೇಳಿದ್ದು ಸರಿ ಅಂತೇಳಿ ಒಪ್ಪಿಕೊಳ್ತೀರಿ ಅಂತೇಳಿ. ಆದರೆ ಇವತ್ತು ನರೇಂದ್ರ ಮೋದಿಜಿಯವರು ಕೂಡ ಹೇಳಿದ್ದು ಸರಿ ಅಂತೇಳಿ ಒಪ್ಪಿಕೊಳ್ಳಿ.